ಸಂತ ಅಲೋಷಿಯಸ್ ಗೋನ್ಸಾಗಾ ಶಾಲೆಯಲ್ಲಿ 2022-23ನೇ ಸಾಲಿನಿಂದ 11ನೇ ತರಗತಿಯು ಆರಂಭವಾಗಿದೆ. ತರಗತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅಲೋಷಿಯಸ್ ಸಮೂಹ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ಜೆ ಅವರು, ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪಲು ಕಲ್ಪನಾತೀತವಾಗಿ ಯೋಚಿಸಬೇಕಾಗುತ್ತದೆ ಮತ್ತು ಸಂತುಷ್ಟರಾಗಿ ಇರಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲೋಬೋ ಎಸ್ಜೆ ಅವರು, ಮಕ್ಕಳು ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಮಹತ್ವ ನೀಡಬೇಕು. ಆಗ ಮಾತ್ರ ಗುರಿಯನ್ನ ತಲುಪಲು ಸಾಧ್ಯ. ಚಿಂತನೆಯಲ್ಲಿ ನಾವೀನ್ಯತೆ, ದೃಢಚಿತ್ತತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಅಳವಡಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸರ್ವಧರ್ಮ ಪ್ರಾರ್ಥನೆಯನ್ನ ಹಾಡಲಾಯಿತು. ಉಪಪ್ರಾಂಶುಪಾಲರಾದ ಲಾರೆಲ್ ಡಿಸೋಸಾ ಉಪಸ್ಥಿತರಿದ್ದರು. ಸಂಯೋಜಕರಾದ ದೀಪಾ ಕರ್ಕಡ ಅವರು ಸ್ವಾಗತಿಸಿದ್ರು. ತನುಜಾ ಧನ್ಯವಾದವಿದ್ರು. ಶ್ರೀಮತಿ ಶಮಿತಾ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.